ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿರುವ ಮಠಂದಬೆಟ್ಟು ಶ್ರೀ ಮಹಿಷಮರ್ದಿನಿ ದೇವಿಯ ಕಾರಣಿಕ ಕ್ಷೇತ್ರದ ಮಹಿಮೆ ಹಾಗೂ ಹಿನ್ನೆಲೆಯ ಕುರಿತಾದ ಸಾಕ್ಷ್ಯಚಿತ್ರವೊಂದನ್ನು ಬ್ರಹ್ಮಕಲಶೋತ್ಸವ ಸಮಿತಿಯು ನಿರ್ಮಿಸಿದ್ದು 24 ನಿಮಿಷದ ಈ ಸಾಕ್ಷ್ಯಚಿತ್ರವು ದೇಗುಲದ ಇತಿಹಾಸ, ಐತಿಹ್ಯ ಹಾಗೂ ಮಹಿಮೆಯನ್ನ ನೋಡುಗರ ಕಣ್ಣು ಮುಂದೆ ತಂದಿಡುವಂತಿದೆ. ಈ ಸಾಕ್ಷ್ಯಚಿತ್ರದ ಯೂಟ್ಯೂಬ್ ಲಿಂಕ್ ಅನ್ನು ಡಿಸೆಂಬರ್ 23ರಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಅತಿಥಿ ಹರ್ಷೇಂದ್ರ ಕುಮಾರ್ ಹೆಗಡೆಯವರು ಸಭಾ ಕಾರ್ಯಕ್ರಮಕ್ಕೂ ಮೊದಲು ಬಿಡುಗಡೆಗೊಳಿಸಿದರು. ಈ ಸಾಕ್ಷ್ಯಚಿತ್ರವು ಸಾಕ್ಷ್ಯಚಿತ್ರ ಸಮಿತಿಯವರ ಸಮಗ್ರ ನಿರ್ವಹಣೆಯಲ್ಲಿ ಮೂಡಿಬಂದಿದ್ದು, ಕರುಣಾಕರ ಸಾಮಾನ್ಯವರ ಬರಹ ಹಾಗೂ ನಿರೂಪಕಿ ಪ್ರಜ್ಞಾ ಒಡಿನಾಳ್ ಅವರ ಹಿನ್ನೆಲೆ ಧ್ವನಿ ಸಾಕ್ಷ್ಯಚಿತ್ರಕ್ಕೆ ಮೆರುಗನ್ನ ನೀಡಿದೆ. ಹೂವಿನ ಪೂಜೆಯು ತಾಯಿಗೆ ಅರ್ಪಣೆಯು, ಸತ್ಯ ಸ್ವರೂಪಿಣಿ ಅಮ್ಮನ ಪಾದವೇ ಭಕ್ತರಿಗೆ ಗತಿಯು. ಕುಂಕುಮಾರ್ಚನೆ ಹೂವಿನ ಪೂಜೆಯು ತಾಯಿಗೆ ಅರ್ಪಣೆಯು, ಸತ್ಯ ಸ್ವರೂಪಿಣಿ ಅಮ್ಮನ ಪಾದವೇ ಭಕ್ತರಿಗೆ ಗತಿಯು. ಅಂತರಾತ್ಮದಿ ಭಕ್ತಿಯು ಹಾಡಿತು ಅಮ್ಮನ ಮಹಿಮೆಯನು, ಮಹಿಷಮರ್ದಿನಿಯೇ ಬೆಳಗಮ್ಮ ಭಕ್ತರ ಬಾಳಿನ ಜ್ಞಾನದ ಬೆಳಕನು. ಮಹಿಷಮರ್ದಿನಿಯೇ ಅಮ್ಮ ಜಗದೋದ್ಧಾರಿ.